ನಿನ್ನೆ ಮಂಗಳೂರಿನ ಸಬ್ ಜೈಲಿನಲ್ಲಿ ನಡೆದ ಕೈದಿಗಳ ಹೊಡೆದಾಟದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20 ಕೈದಿಗಳನ್ನು ಸ್ಥಳಾಂತರ ಮಾಡಿದೆ. ಆದರೆ ಕೈದಿಗಳು ಇಲ್ಲಿಂದ ಮತ್ತೊಂದು ಜೈಲಿಗೆ ಹೋಗಲು ಒಪ್ಪದ ಕಾರಣ ಅವರನ್ನು ಬಲವಂತವಾಗಿ ಕರೆದೊಯ್ಯಬೇಕಾದ ಸ್ಥಿತಿ ಎದುರಾಯಿತು ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಮಂಗಳೂರು ಸಿಆರ್ ಮೈದಾನದಲ್ಲಿ ಎಲ್ಲರಿಂದಲೂ ಪ್ರತ್ಯೇಕವಾಗಿ ಮಾಹಿತಿಗಳನ್ನು ಪಡೆದುಕೊಂಡು ಸ್ಥಳಾಂತರ ಮಾಡಲಾದ ಕೈದಿಗಳ 6 ಮತ್ತು 7ರಂತೆ ಪ್ರತ್ಯೇಕ 3 ತಂಡ ಮಾಡಿ ಧಾರವಾಡ, ಬೆಳಗಾವಿ ಮತ್ತು ಶಿವಮೊಗ್ಗಕ್ಕೆ ಕರೆದೊಯ್ಯಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಇವರನ್ನ ಕರೆದೊಯ್ಯುವ ಸಂದರ್ಭದಲ್ಲಿ ಇವರಲ್ಲಿ ಮಾರಕಾಸ್ತ್ರಗಳೇನಾದರೂ ಇದೆಯಾ ಎಂದು ಶೋಧಿಸಲಾಗಿದೆ. ಇನ್ನು ಬಂದೋಬಸ್ತ್ನಲ್ಲಿ ಇವರೆಲ್ಲರನ್ನ 3 ಪ್ರತ್ಯೇಕ ಬಸ್ಗಳಲ್ಲಿ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಎರಡನೇದು ನಕ್ಸಲ್ ಹಲ್ಲೆ ಮಾಡಿದ್ದು, ಜೈಲ್ ಅಥಾರಿಟೀಸ್ಗೆ ಹಲ್ಲೆ ಮಾಡಿದ್ದು ಬೆಳಗ್ಗೆ. ಮತ್ತೆ ನಂತರದಲ್ಲಿ ಜೈಲ್ ಅಥಾರಿಟಿ ಮತ್ತು ಸಿವಿಲ್ ಸಿಬ್ಬಂದಿ ಆಗಿದ್ರು, ಅವ್ರಿಗೆ ಹಲ್ಲೆ ಮಾಡಿದ್ದು. ಮತ್ತೆ ನಾವು ಅಲ್ಲಿ ಒಳಗಡೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಟೆಕ್ನಿಕಲ್ ಆಗಿ ಸಾಕಷ್ಟು ವೆಪನ್ಸ್ ಟೈಪ್ ಮಾಡ್ಕೊಂಡು ಹೋಗೋದು ನಮಗೆ ಗಮನ ಬಂತು. ಅಂದರೆ ಈ ಫ್ರೇಮ್, ಕೇರಮ್ ಬೋರ್ಡ್ ಫ್ರೇಮ್ ಏನಿರುತ್ತೆ, ಆ ಫ್ರೇಮನ್ನು ಕಿತ್ಬಿಟ್ಟು, ಹಳೆ ಫ್ರೇಮ್ ಬಿಟ್ಟು ಅದನ್ನ ಸ್ವಲ್ಪ ಶಾರ್ಪ್ ವೆಪನ್ ಟೈಪ್ ಕಟ್ಟೇನಿರ್ತದೆ, ಆ ಕಟ್ಟನ್ನು ಸ್ವಲ್ಪ ಸಾಫ್ಟ್ ಮಾಡಿಬಿಟ್ಟು ಅದರಲ್ಲಿ ಚಾಕು ರೀತಿ ಮಾಡಿಬಿಟ್ಟು, ಮತ್ತು ಕೆಲವು ಬಟನ್ ಚಾಕು